ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ್ಲ ಸುದ್ದಿಲು ಕುಡ್ಲಡ ಬಿ ಹರಿಶ್ಚಂದ್ರ ಆಚಾರ್ಯರ್ನ 101ನೇ ವರ್ಷದ ಜನ್ಮದಿನೋತ್ಸವ ಕೌಶಲ್ಯಾಭಿವೃದ್ಧಿ ಬೊಕ್ಕ ಸಂಸ್ಕಾರ ಜಾಗೃತಿ ಕಾರ್ಯಕ್ರಮಕ್ಕೂ ಚಾಲನೆ. ಕುಡ್ಲದ ಮಿಲಾಗ್ರಸ್ ಎಂಗ್ರೇಜ್ಡ್ ಆಸ್ಕರ್ ಫೆರ್ನಾಂಡಿಸರಿಗೆ ಶ್ರದ್ಧಾಂಜಲಿ, ವಿಶೇಷ ಪ್ರಾರ್ಥನೆ. ಬೇಜಾರಡು ಕಣ್ಣನೀರು ಜಪುಡಾಯಿನ ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರಿ. ವಿಟ್ಲ ಅಡ್ಡೆನಡ್ಕದ ಫಾರ್ಮುಡ್ ಕೆದುಟು ಮುರ್ಕುದು ತೀರ್ನ ಡಾಕ್ಟರ್ ಮೈಸಿ ಕರೋಲ್ ಫೆರ್ನಾಂಡಿಸ್ ಕೃಷಿ ಅಧ್ಯಯನಗಾದ ಪೋದಿತ್ತಿನ ಕುಡ್ಲ ಮೂಲದ ಜವಂದಿ. ಮೈಸೂರು ದೇವಸ್ಥಾನ ನೆಲಸಮ ಮಲ್ತಿನೇಕ ವಿರೋಧ, ಗುರುವಾರ ಮಲ್ಲ ಪ್ರತಿಭಟನೆ. ಶರಣ್ ಪಂಪರ್ ಜಿಲ್ಲಾಧಿಕಾರಿ ಬಕ ತಹಶೀಲ್ದಾರ್ ಬಗೆಟ್ ತನಿಖೆ ಮಲ್ಪಡು ಒಡಿಪುಡು ಕೆಆರ್ ಸುನೀಲ್. ವಾರ್ತೆದ ವಿವರ. ಶ್ರೀ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೊರೇಬಲ್ ಟ್ರಸ್ಟ್ ಕುಡ್ಲದ ನಿಲೆಟ್ಟು ಉರುವದ ವಿದ್ಯಾರ್ಥಿ ದಾಮಡು ಹರಿಶ್ಚಂದ್ರ ಆಚಾರ್ಯರ್ನ 101ನೇ ವರ್ಷದ ಜನ್ಮದಿನೋತ್ಸವ ಲೇಸ್ ನಡಪಾಯಿರು. ರಾಜ್ಯ ಪ್ರಜ್ಞಾವಂತಿರ್ನ ಸಲಹಾ ಸಮಿತಿ ಕಾರ್ಯನಿರ್ವಾಹಕರು ಮೈಸೂರದ ಪಿ ರಾಜಪ್ಪ ಕಾರ್ಯಕ್ರಮ ಉದೀಪನ ಮಲ್ತಿರು. ರಾಜ್ಯ ಬಿಜೆಪಿ ಮಾಹಿತಿದಾರರು ಗಣೇಶ್ ಕಾರ್ಣಿಕ್ ಪಾಲ್ದೆತೊಂಡಿರು. ಶ್ರೀ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟ್ ಕುಡ್ಲ ಉರುವದ ವಿದ್ಯಾರ್ಥಿ ಧಾಮಡು ಹರಿಶ್ಚಂದ್ರ ಆಚಾರ್ಯರ್ನ 101ನೇ ವರ್ಷದ ಜನ್ಮದಿನೋತ್ಸವ ಲೇಸ್ ನಡೆತಲು. ಟ್ರಸ್ಟ್ ಗುರ್ಕಾರ್ಯರು ಪಿ ಶಿವರಾಮ್ ಆಚಾರ್ ಕಂಕನಾಡಿ ಗುರ್ಕಾರ್ಮೆಡ ನಡೆತಿನ ಲೇಸಡ್ ಭಿನ್ನರಾದ ಪಾಲ್ದೆತೊನ್ನ ರಾಜ್ಯ ಪ್ರಜ್ಞಾವಂತಿರ್ನ ಸಲಹಾ ಸಮಿತಿ ಕಾರ್ಯನಿರ್ವಾಹಕರು ಮೈಸೂರದ ಪಿ ರಾಜಪ್ಪ ಕಾರ್ಯಕ್ರಮ ಉದೀಪನ ಮಲ್ತಿರು. ರಾಜ್ಯ ಬಿಜೆಪಿ ಮಾಹಿತಿದಾರರು ಗಣೇಶ್ ಕಾರ್ಣಿಕ್ ಭಿನ್ನರಾದ ಪಾಲ್ದೆತ್ತೊಂದು ಪಾತೆರ್ದು ಸಮಾಜಗಾದ ಸೇವೆ ಸಂದಾಯನ ಹಿರಿಯರನ್ನು ನೆನಪು ಮಲ್ತೊನ್ನವು ನಮ್ಮ ಕರ್ತವ್ಯ. ಹಿರಿಯ ಸಮಾಜ ಸೇವಕರು ಹರಿಶ್ಚಂದ್ರ ಆಚಾರ್ಯರ್ನ ಕನ ನಿಜ ಮಲ್ತೊಂದುಲ್ಲಿರು. ಟ್ರಸ್ಟ್ದ ಕಾರ್ಯ ಮೆಚ್ಚುಡಾಯಿನ ಒಂದು ಆರ್ಪಂಡಿರು. ಮುಂಬೈದ ಸ್ವರ್ಣ ಉದ್ಯಮಿ ಶ್ರೀಧರ್ ವಿ ಆಚಾರ್ಯರ್ನ ಜತೆ ಸೇರಿಗೆಡು ಕಟ್ಟದಿನ ಕಾವಾ ಆಚಾರ್ಯ ಸಂಸ್ಕೃತಿ ಕೇಂದ್ರನು ಈ ಪೊರ್ತುಡು ಓಡಿಪದ ಅಚ್ಯುತ ಆಚಾರ್ಯರು ಲೋಕಾರ್ಪಣೆ ಮಲ್ತಿರು. 2020ನೇ ಸಾಲದ ಬಿ ಹರಿಶ್ಚಂದ್ರ ಆಚಾರ್ಯ ನೆಂಪುದ ಪುರಸ್ಕಾರನು ಪ್ರೊಫೆಸರ್ ಕೆ ಗಂಗಾಧರ ಬೆಂಗಳೂರು ಮೇರೆಕೊರಿಯರು. 2021ನೇ ಸಾಲದ ಪುರಸ್ಕಾರನು ಬೈಕಾಡಿ ಜನಾರ್ದನ ಆಚಾರ್ಯಗೆ ಮರಣೋತ್ತರವಾದ ಅರಿನ ಬುಡಿದಿ ರತ್ನಾವತಿ ಡಿ ಬೈಕಾಡಿಯರಿಗೆ ಅರ್ಪಣೆ ಮಲ್ತಿರು. ಕೌಶಲ್ಯಾಭಿವೃದ್ಧಿ ಬೊಕ್ಕ ಸಂಸ್ಕಾರ ಜಾಗೃತಿಗಾದ ಟ್ರಸ್ಟ್ ದಿವೊನ್ನ ಅರಿವು ದಿ ಇನ್ಸೈಟ್ ಅವರ್ ಪಂಪನ ಕಾರ್ಯಕ್ರಮಕ್ಕೂ ಗಣೇಶ್ ಕಾರ್ಣಿಕ್ ಚಾಲನೆ ನೀಡಿದರು. ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಜಗದೀಶ್ ಶೆಟ್ಟಿ ಬೋಳೂರು, ಗಣೇಶ್ ಕುಲಾಲ್, ಪತ್ರಿಕಾ ಸಂಪಾದಕರು ಬಿಎ ಆಚಾರ್ಯ, ಟ್ರಸ್ಟ್ ಕಾರ್ಯನಿರತರು ಡಾಕ್ಟರ್ ಎಸ್ ಪಿ ಗುರುದಾಸ್, ಒತ್ತು ಗುರುಕಾರ್ಯರು ಎಸ್ ವಿ ಆಚಾರ್ ಪಾಲ್ದೆತೊಂಡಿರು. ವಿಟ್ಲ ಅಡ್ಡೆನಡ್ಕದ ಫಾರ್ಮ್ ಒಂಜೆಕ್ ಕೃಷಿ ಅಧ್ಯಯನಗಾದ ಪೋತಿನ ಕುಡ್ಲ ಮೂಲದ ಪುಂಜವು ಡಾಕ್ಟರ್ ಮೈಸಿ ಕರೋಲಾ ಫೆರ್ನಾಂಡಿಸ್ ಅವಲು ಕೆದುಕಬೂರ್ದು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ನಡೆತದಂಡ. ಅರೆಗ್ 31 ವರ್ಷ ಪ್ರಾಯ ಆತಂಡ. ವಿಟ್ಲ ಪೊಲೀಸ್ ನಿರೀಕ್ಷಕರು ನಾಗರಾಜ್ ಬೊಕ್ಕ ಪೊಲೀಸರು ಜಾಗೆಗೆ ಪೋದು ತನಿಖೆ ಸಾಗದಂಡ. ಕೃಷಿ ಅಧ್ಯಯನಗಾದ ಫಾರ್ಮ್ ಹೌಸ್ ಒಂಜೆಕ್ ಬೈದಿನ ಡಾಕ್ಟರ್ ಪುಂಜವರ್ತಿ ಕೆದುಕಬೂರ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲ ಕೇಪು ಗ್ರಾಮದ ಅಡ್ಡೆನಡ್ಕದ ಫಾರ್ಮ್ ಒಂಜೆಕ್ ಅಧ್ಯಯನಗಾದ ಕುಡ್ಲ ಮೂಲದ ಡಾಕ್ಟರ್ ಮೈಸಿ ಕರೋಲ್ ಫೆರ್ನಾಂಡಿಸ್ ಪನ್ಪುನಾರ್ ಪೋದಿತ್ತೆರು. ಅಂಗರೆ ಬಯ್ಯಗ ಆರು ಫಾರ್ಮ್ ಹೌಸ್ದ ಕೃಷಿ ಗುಂಡಿದಡೆ ಉರ್ತಿಯೇ ಪೋದಿತ್ತೆರಂದು ಎನ್ನದಂಡ. ಅಪಗ ಆರು ಕೆದುಕು ಬೂರ್ದೆರಂದು ಸಂಶಯ ಉಂಡಾತಂಡ. ಮೈಸಿ ಕರೋಲ್ ಫೆರ್ನಾಂಡಿಸ್ ಬರಂದೆಪ್ಪುನಗ ಕೆದು ತೌಲು ನಾಡ್ತೆರು. ಗಂಭೀರ ಸ್ಥಿತಿಟ್ಟು ಕುಡ್ಲದ ಖಾಸಗಿ ಆಸ್ಪತ್ರೆಡು ಸೇರ್ಸಂಡಲ ಆರು ತೀರ್ದೆರಂದು ತೆರೆದು ಬೈದನು. ಅರೆಗೂ 31 ವರ್ಷ ಪ್ರಾಯ ಆದಿತ್ತನು. ವಿಟ್ಲ ಪೊಲೀಸ್ ನಿರೀಕ್ಷಕರು ನಾಗರಾಜ್ ಬೊಕ್ಕ ಪೊಲೀಸರು ಜಾಗಿಗೆ ಪೋದು ತನಿಖೆ ಸಾಗದನು. ಸೋಮವಾರ ಕುಡ್ಲದ ಆಸ್ಪತ್ರೆಡು ತೀರ್ನ ರಾಜ್ಯಸಭಾ ಸದಸ್ಯರು ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸರ್ನ ಮರಣ ಬೆಂಗಳೂರಿಗೂ ಕೊನುಪುನ ದುಂಬತ್ತ ಬುಧಾರ ಕುಡ್ಲದ ಮಿಲಾಗ್ರಸ್ ಇಂಗ್ರೇಜ್ಡ್ ಅಖೇರಿದ ಪ್ರಾರ್ಥನೆ ಸಂದಾಯರು. ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರ್ಲು ಬತ್ತದು ಶ್ರದ್ಧಾಂಜಲಿ ಸಂದಾದು ಕಣ್ಣನೀರು ಜಪುಡಾಯರು. ಸೋಮವಾರ ತೀರ್ನ ಕೇಂದ್ರದ ಮಾಜಿ ಮಂತ್ರಿ ರಾಜ್ಯಸಭಾ ಸದಸ್ಯರು ಆಸ್ಕರ್ ಫೆರ್ನಾಂಡಿಸರ್ನ ಮರಣ ಬೆಂಗಳೂರಿಗೂ ಕೊರಪು ನೀಡಿದ ದುಂಬತ್ತ ಕುಡ್ಲದ ಮಿಲಾಗ್ರಸ್ ಇಂಗ್ರೇಜ್ಡ್ ಅಖೇರಿದ ಧಾರ್ಮಿಕ ವಿಧಿವಿಧಾನಗಳನ್ನು ಕರೆತಿರು. ಅಖೇರಿದ ಪ್ರಾರ್ಥನೆ ಸಂದಾಯರು.
ಹುಷಾರಿಲ್ಲದ ಇತ್ತನಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರಿ ಬತ್ತದು ಶ್ರದ್ಧಾಂಜಲಿ ಸಂದಾಯರು ಪೂಜಾರಿಯರು ಬೇಜಾರಡು ಕಣನೀರು ಜಪುಡಾಯರು ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ಮಿಲಾಗ್ರ ಸಿಂಗ್ರೆಜಡು ಸಾರ್ವಜನಿಕರು ತೂದು ಶ್ರದ್ಧಾಂಜಲಿ ಸಂದಾಯರೆ ಮರಣಾದೀದಿತ್ತರು ಗುರುವಾರ ಕಾಂಡೆ ಪತ್ತೆಡ್ದು ಪದರಾಡು ಮುಟ್ಟ ಬೆಂಗಳೂರದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಆಫೀಸಡ್ ಮರಣದೀದು ಸೇಂಟ್ ಪ್ಯಾಟ್ರಿಕ್ಸ್ ಇಂಗ್ರೇಜಡ್ ಪ್ರಾರ್ಥನೆ ಸಂದಾದು ಮರಣದ ಅಕೀರಿದ ಕಿರಿಯಲು ನಡಪೆರುಂಡು ರಾಹುಲ್ ಗಾಂಧಿ ಪಾಲ್ದೆ ತೊನ್ನ ಅಂದಾಜಿಲ ಉಂಡು ಒಡಿಪುದ ಕುಕ್ಕಿಕಟ್ಟೆಡು ಆಶಾ ಶೆಟ್ಟಿ ಪನ್ಪುನ ಪೊಂಜುವು ಇಲ್ಲಡು ಜೀವದೆತ್ತೊನ್ನ ಸಂಗತಿ ನಡೆತದುಂಡು ಅರೆಗೂ 48 ವರ್ಷ ಪ್ರಾಯ ಆದಿತ್ತುಂಡು ಆಶಾ ಶೆಟ್ಟಿ ರಾಜಕೀಯ ಸೇರಿನಂಚ ಬೇತೆ ಬೇತೆ ಸಂಘ ಸಂಸ್ಥೆಲಿಡಿತ್ತೆರೆಂದು ತೆರೆದು ಬೈದಂಡು ಒಡಿಪು ಕುಕ್ಕಿಕಟ್ಟೆಡು ಆಶಾ ಶೆಟ್ಟಿ ಪನ್ಪುನ ಪೊಂಜುವು ಅರೆನ ಇಲ್ಲಡು ಕಂಟಿಲಗು ಬಲ್ಲು ಪಾಡೊಂದು ಜೀವದೆತ್ತೊನ್ನ ಸಂಗತಿ ನಡೆತದುಂಡು ಅರೆಗೂ 48 ವರ್ಷ ಪ್ರಾಯ ಆತುಂಡು ಆಶಾ ಶೆಟ್ಟಿ ರಾಜಕೀಯ ಸೇರಿನಂಚ ಬೇತೆ ಬೇತೆ ಸಂಘ ಸಂಸ್ಥೆಲೆಡು ಗುರ್ತಮಲ್ತೊಂದಿருந்து ತೆರೆದು ಬೈದನು ಜೀವತೆ ತೊನ್ನೆರ್ದುಂಬು 6 ಓಲೆ ಬರೆದಿದ್ದಿದ್ದು ಅವೆಟ್ಟು ಕಣ್ಣದಾನ ಬೊಕ್ಕ ಕೆಲವು ವಿಷಯಲುಂಡು ತೆರೆದು ಬೈದನು ಒಡಿಪು ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಸಾಗದನು ಕುಡ್ಲಾ ಮಣ್ಣಗುಡ್ಡೆದ ಸಂಘನಿಕೇತನಡು ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ನಡಪಾಯಿನ 74ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಅಂಗಾರೆ ಅಕೇರಿಯಾಂಡ್ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ನಡಪಾಯಿನ ಉಚ್ಚೇಡು ಅಕೇರಿಗು ಮಣ್ಣದ ಗಣಪತಿ ಮೂರ್ತಿನ ಕಾರ್ ಸ್ಟ್ರೀಟ್ ಮಾಮಾಯಿಕೆ ದುಟ್ಟು ನೀರಿಗೆ ಬುಡಿಯರು ಕುಡ್ಲಾ ಮಣ್ಣಗುಡ್ಡೆದ ಸಂಘನಿಕೇತನಡು ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಈ ಸರ್ತಿ 74ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವನು 5 ದಿನ ಆಚರಣೆ ಮಾಡಿದರು ಕರಿನ ವರ್ಷದಂಚನೆ ಈ ಸತ್ತಿನ ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮತ್ತೊಂದು ಸಂಪ್ರದಾಯಗೂ ಕೊಂಡುಬರಂದಿರಂಚ ಆರಾಧನೆ ಮಾಡಿದರು ಅಂಗಾರೆ ಬಯ್ಯಗ ಗಣೇಶೋತ್ಸವ ಆಚರಣೆದ ಅಕೇರಿದ ಪೂಜೆ ಕರಿತೆರು ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಗುರ್ಕಾರ್ಯರು ಪ್ರವೀಣ್ ಕುಮಾರ್ ಒತ್ತು ಗುರ್ಕಾರ್ಯರು ಕೆ ಪದ್ಮನಾಭ ಕಾರ್ಯಂತಿರು ಸತೀಶ್ ಪ್ರಭು ಬೊಕ್ಕ ಬಾಕಿದ ಪದಾಧಿಕಾರಿಗಳು ಸದಸ್ಯರು ಭಕ್ತರು ಪಾಲ್ದೆತೊಂಡಿರು ಅಕೇರಿಗೂ ಶ್ರೀ ಗಣಪತಿ ದೇವೇರ್ನ ಮೂರ್ತಿದ ಶೋಭಾಯಾತ್ರೆ ನಡಪಾದ ಕಾರ್ ಸ್ಟ್ರೀಟ್ದ ಮಾಮಾಯಿಕೆ ದುಟ್ಟು ಗಣಪತಿ ದೇವೇರ್ನ ಮಣ್ಣದ ಮೂರ್ತಿನ ನೀರಿಗೆ ಬುಡಿಯರು ಕುಡ್ಲಡು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಟ್ರಸ್ಟ್ ಅನ್ನು ಕಟ್ಟದಿತ್ತದು ಅವೇನು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ಉದಿಪನ ಮಲ್ತೆರು ಉದಿಪನದಲ್ಲೇ ಕೊಡು ಕುಡ್ಲದ ಗಾಂಧಿನಗರ ಶಾಲೆಡು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ಕುಡ್ಲಡು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಟ್ರಸ್ಟ್ ಸ್ಥಾಪನೆ ಆತಂಡ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ನಾರಾಯಣಗುರು ಸೇವಾ ಟ್ರಸ್ಟ್ ಅನ್ನು ಉದಿಪನ ಮಲ್ತೆರು ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಸದಸ್ಯರು ಡಾಕ್ಟರ್ ಬಿಜಿ ಸುವರ್ಣ ರವಿಶೆಟ್ಟಿ ಮನೋಹರ ಬೋಳೂರು ಬಿನ್ನೆರಾದ ಪಾಲ್ದೆತ್ತೊಂಡೆರು ಟ್ರಸ್ಟ್ ಗುರ್ಕಾರ್ಯರು ರಾಧಾಕೃಷ್ಣ ಪಾತೆರ್ದು ಟ್ರಸ್ಟ್ದ ಸುರೂತ ಕಾರ್ಯಕ್ರಮ ಆದ ಕೊರೋನಾ ಲಸಿಕಾ ಶಿಬಿರ ಗಾಂಧಿನಗರ ಶಾಲೆಡು ದೀವೊಂದ ನನ್ನದ ದಿನೊಕ್ಲಿಡು ಧಾರ್ಮಿಕ ಶೈಕ್ಷಣಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲಿನು ದೀವೊನ್ವ ಮಾತೆರ್ನಲ ಸಾಯುಡು ಎಡ್ಡೆ ಕಾರ್ಯಕ್ರಮಲಿನು ಸಮಾಜಗೂ ಅರ್ಪಣೆ ಮಲ್ಪುವ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ತೋಜಾಯಿನ ಎಡ್ಡೆ ಸಾದಿಡು ನಮ್ಮ ದುಂಬು ಕೋವಡಾತನೆಂದು ಪಂಡಿರು ಇವತ್ತು ಮೊದಲನೇ ಕಾರ್ಯಕ್ರಮವಾಗಿ ಕೋವಿಡ್ನ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಈ ಗಾಂಧಿನಗರ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ ಊರಿನ ಎಲ್ಲರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ಸಮಾಜಕ್ಕೆ ಅರ್ಪಿಸುವವರಿದ್ದೇವೆ ನಾರಾಯಣ ಗುರುಗಳ ತತ್ವದಂತೆ ಇಲ್ಲಿ ಎಲ್ಲ ಜಾತಿಯವರು ಧರ್ಮದವರನ್ನು ಸೇರಿಸಿಕೊಂಡು ಅವರ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನಡೆಯುವಂಥ ಮಹತ್ತರವಾದಂಥ ಜವಾಬ್ದಾರಿ ಸಹ ನಮ್ಮ ಮೇಲಿದೆ ಅದನ್ನು ಅರಿತುಕೊಂಡು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನು ಕೊಡುವಲ್ಲಿ ಎಲ್ಲರೂ ನಾವು ಕಟಿಬದ್ಧರಾಗಿದ್ದೇವೆ ಆ ಮೂಲಕ ಸಮಾಜದ ಸೇವೆಯನ್ನು ಮಾಡುವಲ್ಲಿ ನಮಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾರೆ ಗಾಂಧಿನಗರ ಶಾಲೆಡು ಕೊರೋನಾ ವ್ಯಾಕ್ಸಿನೇಷನ್ ಕಾರ್ಯಕ್ರಮ 500 ಹೆಚ್ಚು ಜನಕ್ಕೂ ಇಂಜೆಕ್ಷನ್ ಕೊರಿಯರು
ಬಿಜೆಪಿ ಸರ್ಕಾರಡು ತಾಲಿಬಾನ್ ಉಮೇದದ ಅಧಿಕಾರಿಲು ಲೇರು ಸರ್ಕಾರ ಅಂಚಿನಕ್ಲೆನು ದೆತ್ತದ ಕೊಡು ದೇವಸ್ಥಾನಲಿನು ದೆಪ್ಪವನೆಕ್ ವಿರೋಧ ಮಲ್ತದು ಸೆಪ್ಟೆಂಬರ್ 14 ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲೆಡು ಮಲ್ಲ ಪ್ರತಿಭಟನೆ ನಡಪಾವಂದು ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್ ಪಂತೆರು ಆರು ಬುಧವಾರ ಸುದ್ದಿಗೋಷ್ಠಿ ಪಾತಿರಿಯರು. ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್ ಬುಧವಾರ ಕುಡ್ಲಡು ಸುದ್ದಿಗೋಷ್ಠಿ ಪಾತಿರ್ದು ಬಿಜೆಪಿ ಸರ್ಕಾರಡು ತಾಲಿಬಾನ್ ಉಮೇದದ ಅಧಿಕಾರಿಲುಲ್ಲೇರು ರಾಜ್ಯ ಸರ್ಕಾರ ಅಂಚಿನ ಅಧಿಕಾರಿಲಿನು ಕೂಡ್ಲೆ ದೆತ್ತುಪಾಡು ದೇವಸ್ಥಾನಲಿನು ದೆಪ್ಪವನ ಬಗಿಟ್ಟು ದಕ್ಷಿಣ ಕನ್ನಡ ಉಡುಪು ಜಿಲ್ಲೆಡು ಗುರುವಾರ ಮಾಮಲ್ಲ ಪ್ರತಿಭಟನೆ ನಡಪಾವಣೆಂದು ಪಂಡಿರು ಸರ್ಕಾರ ಅನಧಿಕೃತ ಧಾರ್ಮಿಕ ಕ್ಷೇತ್ರಲಿನ ಪಟ್ಟಿನು ವಾಪಸ್ ತೆತ್ತನೋಡು ಬಿಜೆಪಿ ಸರ್ಕಾರಡು ತಾಲಿಬಾನಿ ಉಮೇದದ ಅಧಿಕಾರಿಲುಪನ ಸಂಶಯ ಉಂಡು ಮೈಸೂರು ದೆಪ್ಪಾಯಿನ ದೇವಸ್ಥಾನನು ಕೂಡ ಕಟ್ಟೊಡೊಂದು ಒತ್ತಾಯ ಮಲ್ತದು ಸೆಪ್ಟೆಂಬರ್ 14 ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಕೇಂದ್ರಲೆಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ದುಂಬಾಳ್ತೆಡು ಮಲ್ಲಮಟ್ಟದ ಪ್ರತಿಭಟನೆ ನಡಪಾವುದು ಈ ಪ್ರತಿಭಟನೆಡು ಸ್ವಾಮೀಜಿಲು ಸಂಘಟನೆದ ನಾಯಕರು ಪಾಲ್ದೆತ್ತನ್ವಿರಂದು ಶರಣ್ ಪಂಪ್ವೆಲ್ ಪಂಡಿರು. ಈ ಘಟನೆಯನ್ನು ಖಂಡಿಸಿ ಮತ್ತು ಮುಂದಿನ ದಿವಸಗಳಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಪಟ್ಟಿಯನ್ನು ಮಾಡಿದಿರಿ ಆ ಎಲ್ಲ ಪಟ್ಟಿಯನ್ನು ತೆರವುಗೊಳಿಸುವಂಥ ದೇವಸ್ಥಾನದ ಪಟ್ಟಿಯನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಮೈಸೂರಿನಲ್ಲಿ ಯಾವ ದೇವಸ್ಥಾನವನ್ನು ನೀವು ತೆರವುಗೊಳಿಸಿದಿರಿ ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿ ನಾಡ್ದು 16ನೇ ತಾರೀಕು ಗುರುವಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಒಂದು ಬೃಹತ್ ಆದಂಥ ಪ್ರತಿಭಟನೆ ಕಾರ್ಯಕ್ರಮವು ನಡೆಯಲಿದೆ. ಈ ಪ್ರತಿಭಟನೆಯಲ್ಲಿ ಸ್ವಾಮೀಜಿಗಳು, ಸಂಘಟನೆಯ ಪ್ರಮುಖರು, ಬೇರೆ ಬೇರೆ ಗಣ್ಯರು ಭಾಗವಹಿಸಲಿದ್ದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ದಯಾನಂದ ಕತ್ತಲ್ಸಾರ್ ಪಾತಿರ್ದು ಸರ್ಕಾರ ಈ ಬಗೆಟ್ಟು ಕೂಡ ವಿಮರ್ಶೆ ಮಲ್ಪುಡಾತನು ಶತಮಾನ ದುಂಬುಡ್ದೆ ಆರಾಧನೆ ಮಲ್ತೊಂದಿತ್ತಿನ ದೇವಸ್ಥಾನಲಿನು ಜರಿಪುನ ಸರಿಯತ್ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾತ್ರನಲ ಕರ್ತವ್ಯ ಅಂಡ ಸರ್ಕಾರ ಈ ಬಗೆಟ್ಟು ಕೋರ್ಟ್ಗೆ ತೆರಿಪಾವನ ಕೆಲಸ ಮಲ್ಪುಡು ದೇವಸ್ಥಾನಲಿನ ಒರಿಪಾವನ ಕಾನೂನು ಜಾರಿಗೆ ಕನವುಡು ಭಕ್ತರನ ಮನಸ್ಸಿಗೆ ಬೇನೆ ಅಪ್ಪನ ಕೆಲಸ ನಡಪರೆ ಬಲ್ಲಿಯಿಂದ ಅರ್ಪಂಡಿರೋ. ಈ ಸಂದರ್ಭದಲ್ಲಿ ಕೆಡವುದನ್ನು ಕಾಣುವಾಗ ಬಹಳ ನೋವಾಗ್ತದೆ. ಹೃದಯವನ್ನ ಸೂಜಿಯಿಂದ ಚುಚ್ಚಿದಂಥ ಅನುಭವ ಆಗ್ತದೆ, ಕರುಳನ್ನು ಭರ್ಚಿಯಿಂದ ತಿವಿದಂಥ ಅನುಭವ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಯಾವತ್ತೂ ನಾವು ಗೌರವಿಸಬೇಕು. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದು ಸಂವಿಧಾನದ ಅಂಗಗಳು, ಅದನ್ನು ನಾವು ಯಾವತ್ತೂ ಗೌರವಿಸಬೇಕು. ಆದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು, ಇವತ್ತು ಒಂದು ವ್ಯಕ್ತಿ ಒಂದು ಪ್ರದೇಶದಲ್ಲಿ ಆತ ನಿವಾಸವನ್ನು ಮಾಡಿಕೊಂಡಿದ್ದರೆ ಒಂದು 5 ವರ್ಷವೋ 10 ವರ್ಷವೋ 20 ವರ್ಷವೋ 30 ವರ್ಷವ ನಂತರ ಆತನಿಗೆ ಆ ಭೂಮಿಯನ್ನು ಸ್ವಂತ ಮಾಡುವಂಥ ಕ್ರಮ ಇದೆ, ಒಂದು ಅಧಿಕಾರ ಇದೆ. ಆತನಿಗೆ ಆ ಭೂಮಿ ಸ್ವಂತ ಆಗ್ತದೆ, ಆ ಮನೆ ತನ್ನ ಸ್ವಂತ ಆಗ್ತದೆ, ಹೆಂಡತಿ ಮಕ್ಕಳಿಗೆ ಬದುಕುವುದಕ್ಕೆ ಅವಕಾಶ ಆಗ್ತದೆ. ನಾವು ಗಮನಿಸ್ತೇವೆ ಅದನ್ನು. ಅವರಿಗೆ ಏನು 2.25 ಸೆನ್ಸೋ 1.5 ಸೆನ್ಸೋ 5 ಸೆನ್ಸೋ ಒಂದು ಭೂಮಿ ಅವರಿಗೆ ಸ್ವಂತ ಆಗುವಂತಿದೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ 2001 ಸುರುವಾಯಿ ನಿರ್ದಿಂಚ ಖಾಸಗಿ ಜೊತೆ ಸೇರಿಗೇಡು ವೆಬ್ಸೈಟ್ ಇತ್ತಡ ತಾನು ಗುರ್ಕಾರೆ ಆಯ್ಬೊಕ್ಕ ಸರ್ಕಾರಗೂ ಭಿನ್ನಾಯ್ತೊಂದು ಇತ್ತೆ ಹೊಸ ವೆಬ್ಸೈಟ್ ಆತನಂದು ಅಕಾಡೆಮಿದ ಗುರ್ಕಾರ್ಯರು ರಹೀಂ ಉಚ್ಚಿಲ ಪಂತೆರ ಅಂಗಾರೆ ಬ್ಯಾರಿ ಅಕಾಡೆಮಿ ಆಫೀಸ್ಡ್ ಹೊಸತಾತ್ ವಿನ್ಯಾಸ ಮಲ್ತಿನ ವೆಬ್ಸೈಟ್ ಲೋಕಾರ್ಪಣೆ ಮಲ್ತದು ಆರ್ಪಾತಿರಿಯರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಸರ್ಕಾರ ಅಧಿಕೃತವಾದ ಕೊರ್ನ ಹೊಸತಾದ ವಿನ್ಯಾಸ ಮಲ್ತಿನ ವೆಬ್ಸೈಟ್ ಅಂಗಾರೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆಫೀಸ್ಡ್ ಲೋಕಾರ್ಪಣೆ ಆಂಡ್ ಅಕಾಡೆಮಿ ಗುರ್ಕಾರ್ಯರು ರಹೀಂ ಉಚ್ಚಿಲ ಕಾರ್ಯಕ್ರಮ ಉದೀಪನ ಮಲ್ತಿರು. ರಹೀಂ ಉಚ್ಚಿಲ ಪಾತಿರ್ದು ಅಕಾಡೆಮಿ 2001 ಶುರುವಾದ ಇಡೆಮುಟ ಖಾಸಗಿ ಸಂಸ್ಥೆದ ಜೊತೆ ಸೇರಿಗೆಡು ಅಕಾಡೆಮಿಗೂ ವೆಬ್ಸೈಟ್ ಇತ್ತನ ಅವೇನು ವರ್ಷಲ ಹೊಸತು ಮಲ್ಪೊಡಿತ್ತನ ತಾನು ಗುರ್ಕರೆ ಆಯ್ಬೊಕ್ಕ ಸರ್ಕಾರಗೂ ಭಿನ್ನಾಯ್ತೊಂದು ಹೊಸ ವಿನ್ಯಾಸದ ಒಂದೇ ರೂಪದ ವೆಬ್ಸೈಟ್ ಎಂಕ್ಲೆಗ್ ಧರ್ಮಗು ತಿಕ್ಕದನಂದು ಪಂಡಿರೋ
ಈ ವೆಬ್ಸೈಟ್ ಅಕಾಡೆಮಿ ಬೇಲೆದಕ್ಲೆ ತೂವೊನುಲಿ ಅಕಾಡೆಮಿದ ಮಾತಾ ಕಾರ್ಯಲಿನ ಕೂಡ್ಲೆ ವೆಬ್ಸೈಟ್ ಪಾಡುಲಿ ಲೋಕದೋರ್ಮಿದ ಮಾತಾ ಬ್ಯಾರಿ ಬೊಕ್ಕ ಬೇತೆ ಭಾಷೆದಕ್ಲು ಅಕಾಡೆಮಿದ ಕಾರ್ಯ ನನ್ನದ ಯೋಜನೆ ಬೊಕ್ಕ ಅಕಾಡೆಮಿದ ಮಾಹಿತಿನ ಈ ವೆಬ್ಸೈಟ್ ಹಿಡಿದು ದೆತ್ತೊನುಲಿನ್ ಪಂಡಿರೋ ಅಬ್ದುಲ್ ರೆಹಮಾನ್ ಕುತ್ತೆತ್ತೂರು ಬಿನ್ನೆರಾದ ಪಾಲ್ದೆತ್ತೊಂಡಿರೋ ಸಾದತ್ ಶಿವಮೊಗ್ಗ ಸಂಶೀರ್ ಬುಡೋಳಿ ಇಂಚ ಅಕಾಡೆಮಿ ಸದಸ್ಯರು ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡಿರೋ ಮೈಸೂರು ದೇವಸ್ಥಾನ ನೆಲಸಮ ಮಲ್ತಿನೇನು ಬಜರಂಗ ದಳ ಸಹಿಸುಜೆ ವಿರೋಧ ಮಲ್ಪುವ ಮೈಸೂರದ ಜಿಲ್ಲಾಧಿಕಾರಿ ಬೊಕ ತಹಶೀಲ್ದಾರನ ಬಗೆಟ್ ತನಿಖೆ ಮಲ್ಪೊಡುಂದು ಬಜರಂಗ ದಳದ ದಕ್ಷಿಣ ಪ್ರಾಂತ್ಯ ರಾಜ್ಯ ಸಂಚಾಲಕಿಯರು ಕೆಆರ್ ಸುನಿಲ್ ಒಡಿಪುಡು ಸುದ್ದಿಕೂಟಡು ಒತ್ತಾಯ ಮಲ್ತಿದರು. ಮಹಾದೇವನ ಭೈರವೇಶ್ವರ ದೇವಸ್ಥಾನವನ್ನ ಕೆಡವುವುದರ ಬಗ್ಗೆ ಬಜರಂಗ ದಳದ ದಕ್ಷಿಣ ಪ್ರಾಂತ್ಯ ರಾಜ್ಯ ಸಂಚಾಲಕರು ಕೆಆರ್ ಸುನಿಲ್ ಒಡಿಪುಡು ಸುದ್ದಿಗಾರರ ಪಾತಿರ್ದು ಮೈಸೂರುಡು ದೇವಸ್ಥಾನ ನೆಲಸಮ ಮಲ್ತಿನೇನು ಬಜರಂಗ ದಳ ಸಹಿಸುಜಿ ಜೋರುಡು ವಿರೋಧ ಮಲ್ಪ ನಡೆದು ಹಿಂದೂ ಧರ್ಮದ ಶ್ರದ್ಧೆಗೂ ಪೆಟ್ಟು ಬೂರ್ದುಂಡು ಎಂಗ್ಲನ ನಂಬಿಕೆಗೂ ಕುಡರಿ ಪೆಟ್ಟು ಪಾಡ್ದಿರಂದು ಪಂಡಿರ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಕಮ್ಯುನಿಸ್ಟ್ ಮನಸ್ದಕುಲು ದೇವಸ್ಥಾನ ಜರಿಪುನೇನು ಉಂತಾವನ ನಿರ್ಧಾರ ದೆತ್ತೊನ್ನ ರಾಜ್ಯ ಸರ್ಕಾರದ ನಿರ್ಧಾರನೂ ಎದ್ಕೊನುವ ದೇವಸ್ಥಾನ ಜರಿಪು ಜಾಂದು ಸುಗ್ರೀವಾಜ್ಞೆ ದಡ್ಪಾಲೆಂದು ಸುನೀಲ್ ಒತ್ತಾಯ ಮಲ್ತಿರೋ ದೇವಸ್ಥಾನ ಜರಿಪೆರೆ ಕಾರಣ ಆಯ್ನ ಜಿಲ್ಲಾಧಿಕಾರಿ ಬೊಕ್ಕ ತಹಶೀಲ್ದಾರ್ ಬಗೆಟ್ ತನಿಖೆ ಮಲ್ಪುಡು ಸರ್ಕಾರ ಒವ್ವೆ ಒಪ್ಪಡು ಎಂಕ್ಲಿನ ನಿರ್ಧಾರ ಏಪೊಗ್ಲ ಧರ್ಮದ ಪರವಾದುಂಡು ಗುರುವಾರ ಜಿಲ್ಲಾ ಕೇಂದ್ರಲಿಡು ಪ್ರತಿಭಟನೆ ನಡಪಾವಂದು ಕೆಆರ್ ಸುನೀಲ್ ಪಂಡಿರೋ ಕೂಡ ಹಿಂದೂ ವಿರೋಧಿ ಶಕ್ತಿಗಳು ಇದ್ದಾರೆ ಅಂತ ನಮಗೆ ಅನಿಸ್ತದೆ. ಒಂದು ರೀತಿಯ ಜಿಹಾದಿ ಮಾನಸಿಕತೆಯ ಅಧಿಕಾರಿಗಳು ಈಗಲೂ ಕೂಡ ಇದ್ದಾರೆ, ಹಿಂದೂ ವಿರೋಧಿ ಶಕ್ತಿಗಳು ಇದೆ. ಅದರಿಂದಾಗಿ ಈ ರೀತಿಯಾಗಿ ದೇವಸ್ಥಾನವನ್ನ ಪುರಾತನ ದೇವಸ್ಥಾನವನ್ನ ಕೆಡವುವಂಥದ್ದು ನಡೆದಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಇದನ್ನು ಬಜರಂಗಳ ತೀವ್ರವಾಗಿ ವಿರೋಧ. ಇವತ್ತು ತಕ್ಷಣ ರಾಜ್ಯ ಸರ್ಕಾರ ದೇವಸ್ಥಾನವನ್ನ ಯಾವ ಬೇರೆಲ್ಲ ದೇವಸ್ಥಾನಗಳು ಈ ಪಟ್ಟಿಯಲ್ಲಿ ಇದೆ ಅಂತವುಗಳನ್ನ ಉಳಿಬಾರದು ಎನ್ನುವಂಥದ್ದನ್ನ ಇವತ್ತು ತಕ್ಷಣ ಸರ್ಕಾರ ಹೇಳಿದೆ. ಅದನ್ನ ಸ್ವಾಗತವನ್ನು ಮಾಡ್ತಾರೆ. ಅದರೊಟ್ಟಿಗೆ ಕೇವಲ ಕೆಡವುವುದನ್ನ ನಿಲ್ಲಿಸುವುದಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಧಾರ್ಮಿಕವಾಗಿ ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಯಾವುದನ್ನು ಕೂಡ ಒಡಿಬಾರದು ಎನ್ನುವಂತಹ ಸುಗ್ರೀವಾಜ್ಞೆಯನ್ನು ಇವತ್ತು ಸರ್ಕಾರ ತರಬೇಕೆನ್ನುವಂಥದ್ದು ಬಹಳ ನಮ್ಮ ಅಪೇಕ್ಷೆ ಇರುವಂಥದ್ದು. ಹೊಸ ಹೊಸ ಫ್ಯಾಷನ್ ದುತ್ತೈತಲು ಜವಳಿ ಅಂಗಡಿಲೆಗ್ ಬನ್ನಗ ನಮ್ಮ ಸಂಪ್ರದಾಯದ ಕುಂಟುಲೆಗ್ ಕಾಯಿಸ್ತಂತೆ ಅವೊಂದುಂಡು ಇಂಚಿನ ಪೊರ್ತುಡು ಕೈ ಮಗ್ಗಗು ಮೇದು ಕೊರ್ದು ಕೈ ಉತ್ಪತ್ತಿಲಿನ ಮಾರ್ಕೆಟ್ ಗಟ್ಟಿ ಮಲ್ಪರೆ ಒಡಿಪುಡು ಪವಿತ್ರ ವಸ್ತ್ರಲಿನ ಅಭಿಯಾನ ಪನ್ಪುನ ಹೊಸ ಅಭಿಯಾನ ಶುರುವಾತಂಡು. ಇತ್ತಿತ್ತೆ ಫ್ಯಾಷನ್ ಡಿಸೈನ್ ದುತ್ತೈತಲು ಮಾರ್ಕೆಟ್ಗೆ ಬತ್ತದು ಸಂಪ್ರದಾಯದ ಕುಂಟುಲೆಗ್ ಕಾಯ ಸಿಜ್ಜನ್ನಂಚ ಒಂದುಂಡು ಕೈ ಮಗ್ಗಗೂ ಉಮೇದು ಕೊರ್ದು ಕೈ ಉತ್ಪತ್ತಿಲಿನ ಮಾರ್ಕೆಟ್ ಗಟ್ಟಿ ಮಲ್ಪರೆ ಒಡಿಪುಡು ಪವಿತ್ರ ವಸ್ತ್ರಲಿನ ಅಭಿಯಾನ ಪನ್ಪುನ ಹೊಸ ಅಭಿಯಾನ ಶುರುವಾತಂಡು. ನಮ್ಮ ಸಂಪ್ರದಾಯದ ಕುಂಟು ಅಳಿಯರೆ ಬಲ್ಲಿ ಒರಿಪಾವುಡು ಕುಂಟುನೇಪುನಕ್ಲೆಗೂ ಉಮೇದು ಕೊರಡು ಐತ ಒಟ್ಟುಗು ನಮ್ಮ ದುಂಬುಡ್ದೆ ಗಳಸೊಂದು ಬೈದಿನ ಕೈ ಉತ್ಪತ್ತಿಲೇನು ಕುಡ ಗಳಸನಂಚ ಆವುಡು ಪನ್ಪುನ ಎಡ್ಡೆ ಉದ್ದೇಶುಡು ಒಡಿಪು ಎಂಜಿಎಂ ಕಾಲೇಜುಡು ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದಕುಲು ಪವಿತ್ರ ವಸ್ತುಲಿನ ಅಭಿಯಾನ ಪನ್ಪುನ ವಿಶೇಷ ಅಭಿಯಾನ ಶುರು ಮಾಡ್ತದಂಡು. ಬೇತೆ ಬೇತೆ ಕೈಮಗ್ಗದ ಕುಂಟುಲು ಕೈ ಉತ್ಪತ್ತಿಲು ಪ್ರದರ್ಶನ ಒಂದುಂಡು. ಅಭಿಯಾನ ದಿವೊನ್ನಾರು ಪದ್ಮಶ್ರೀ ಈ ಬಗೆಟ್ ಪಾತಿರ್ದು ಮಾಹಿತಿ ಕೊರಿಯಿರೋ. ಕೈಮಗ್ಗದ ನೇಕಾರರಿಗೆ ಹಾಗೂ ಕೈ ಉತ್ಪಾದಕರಿಗೆ 2 ವರ್ಷ ಕೋವಿಡ್ ಇಂದ ಏನ್ ಸಂಕಷ್ಟ ಆಗಿತ್ತು, ಅವರಿಗೆ ಮಾರುಕಟ್ಟೆ ಇರಲಿಲ್ಲ, ಅವರಿಗೊಂದು ಪುಟ್ಟ ಮಾರುಕಟ್ಟೆಯನ್ನು ಒದಗಿಸಿಕೊಡುವ ಪ್ರಯತ್ನ ನಮ್ದು. ಉಡುಪಿಯಲ್ಲಿ ಇದಕ್ಕೆ ತುಂಬಾ ಚೆನ್ನಾಗಿನ ಸ್ಪಂದನೆ ಸಿಗ್ತಾ ಇದೆ. ಇವಾಗ ಮೊದಲನೇ ದಿನಾನೇ ನಮಗೆ ಬಹಳಷ್ಟು ಜನ ಗ್ರಾಹಕರು ಬಂದು ವಸ್ತುಗಳನ್ನ ಖರೀದಿ ಮಾಡಿಕೊಂಡು ನಮಗೆ ಬೆಂಬಲ ಸೂಚನೆ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು 3 ದಿನಗಳ ಕಾಲ ಇಲ್ಲಿ ಉಡುಪಿಯಲ್ಲಿ ಈ ಅಭಿಯಾನ ನಡೀತಾ ಇದೆ. ದಯಮಾಡಿ ಬನ್ನಿ, ಖರೀದಿ ಮಾಡಿ. ಹಾಗೆ ಪ್ರಾಡಕ್ಟ್ಗಳು ಅಂದ್ರೆ ಕೈಮಗ್ಗದ ಸಿದ್ಧ ಉಡುಪುಗಳು ಸಿಕ್ಕತ್ತೆ, ಕೈಮಗ್ಗದ ನೈಸರ್ಗಿಕ ಬಣ್ಣದ ಸಿದ್ಧ ಉಡುಪುಗಳು ಸಿಕ್ಕತ್ತೆ, ಸೀರೆಗಳಿವೆ, ಕೈಮಗ್ಗದ ಬಟ್ಟೆ ಸಿಗ್ತಾ ಇದೆ, ಟೆರಾಕೋಟಾ ಜುವೆಲ್ಸ್ ಇದೆ, ಆಮೇಲೆ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ನಿಮಗೆ. ಸೊ ಎಲ್ಲ ವಸ್ತುಗಳು ಒಂದೇ ಕಡೆ ನಿಮಗೆ ಲಭ್ಯ ಇದೆ, ಬನ್ನಿ ಖರೀದಿ ಮಾಡಿ. ಜವಳಿ ಅಂಗಡಿಲೆಡೆ ತಿಕ್ಕಂದಿನ ಸಂಪ್ರದಾಯದ ದುತ್ತೈತಲು ಮುಲ್ಪಾತಿಕ್ಕು ನಿರ್ದಾವ್ರ ಕಾಲೇಜು ಕಲ್ಪನ ಪೊಣ್ಣುಲು ಬೊಕ್ಕ ಸಾರ್ವಜನಿಕರಿಗೂ ಖುಷಿಯಾತಂಡ. ವಿದ್ಯಾರ್ಥಿನಿ ಆದ್ವಿ ಈ ಬಗೆಟ್ ಪಾತಿರ್ದು ಮೆಚ್ಚುಗೆ ತೆರಿಪಾದಿರೋ. ವೆರೈಟೀಸ್ ಇತ್ತು ತುಂಬಾ, ಇದೆಲ್ಲೂ ಸಿಗಲ್ಲ, ಇದು ಅಪರೂಪ ಎಲ್ಲರೂ ನೋಡ್ಬೇಕು ಅಂದ್ರೆ. ಇದು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರದ್ದೆಲ್ಲ
ನಾವು ನೋಡಿರಲ್ಲ, ಇವಾಗಿನವ್ರು ಯಾರು ನೋಡಿರಲ್ಲ ಇದನ್ನ. ನಮ್ಗೆ ಇವಾಗ ಇದನ್ನ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ಆಮೇಲೆ ಕೈಯಲ್ಲೇ ಮಾಡಿರೋ ಬಟ್ಟೆಗಳು ಅದೆಲ್ಲ ಇವಾಗೆಲ್ಲ ರೆಡಿಮೇಡ್, ಅದು ನಮ್ಗಷ್ಟು ಗೊತ್ತಾಗಲ್ಲ. ಈಗ ನಾವು ಕಣ್ಣಾರೆ ನೋಡ್ಬೋದು, ಅದನ್ನ ಚೆನ್ನಾಗಿತ್ತು. ಒಮ್ಮೆ ಪೊಸಪೊಸತು ಬರಡು ಆಂಡ ನಮ್ಮ ಸಂಪ್ರದಾಯ ಪರಂಪರೆನು ಬುಡಿಯೆರಬಲ್ಲಿ. ನಮ್ಮ ಹಿರಿಯರು ಇಂಚಿನಾಂಡಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯಲಿನು ಬುಡಂದೆ ಒರಿಪಾದಿರ ಪಂಪನೇನು ಮರಪೆರಬಲ್ಲಿ. ಈತೆ ಕುಡೋರ ಏನಿತ ಮಲ್ಲ ಸುದ್ದಿಲು. ಕುಡ್ಲಡ ಬಿ ಹರಿಶ್ಚಂದ್ರ ಆಚಾರ್ಯರ್ನ 101ನೇ ವರ್ಷದ ಜನ್ಮದಿನೋತ್ಸವ ಕೌಶಲ್ಯಾಭಿವೃದ್ಧಿ ಬೊಕ್ಕ ಸಂಸ್ಕಾರ ಜಾಗೃತಿ ಕಾರ್ಯಕ್ರಮಕ್ಕೂ ಚಾಲನೆ. ಕುಡ್ಲದ ಮಿಲಾಗ್ರಸ್ ಎಂಗ್ರೇಜುಡು ಆಸ್ಕರ್ ಫೆರ್ನಾಂಡಿಸರಿಗೆ ಶ್ರದ್ಧಾಂಜಲಿ, ವಿಶೇಷ ಪ್ರಾರ್ಥನೆ. ಬೇಜಾರಡು ಕಣ್ಣನೀರು ಜಪುಡಾಯಿನ ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರಿ. ವಿಟ್ಲ ಅಡ್ಡಿ ನಡ್ಕದ ಫಾರ್ಮುಡ್ ಕೆದುಟು ಮುರ್ಕುದು ತೀರ್ನ ಡಾಕ್ಟರ್ ಮೈಸಿ ಕರೋಲ್ ಫೆರ್ನಾಂಡಿಸ್ ಕೃಷಿ ಅಧ್ಯಯನಗಾದ ಪೋದಿತ್ತಿನ ಕುಡ್ಲ ಮೂಲದ ಜವಂದಿ. ಮೈಸೂರು ದೇವಸ್ಥಾನ ನೆಲಸಮ ಮಲ್ತಿನೇಕ ವಿರೋಧ, ಗುರುವಾರ ಮಲ್ಲ ಪ್ರತಿಭಟನೆ. ಶರಣ್ ಪಂಪ್ವರ್ ಜಿಲ್ಲಾಧಿಕಾರಿ ಬೊಕ್ಕ ತಹಶೀಲ್ದಾರ್ ಬಗೆಟ್ ತನಿಖೆ ಮಲ್ಪೊಡು ಒಡಿಪುಡು ಕೆಆರ್ ಸುನಿಲ್. ಇಡಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.